ಸುಮಾರು 16 ವರ್ಷಗಳ ಹಿಂದೆ ಕಣ್ಮರೆಯಾಗಿದ್ದ ಯೋಧನ ಮೃತದೇಹ ಉತ್ತರ ಕಾಶಿಯ 7075 ಮೀಟರ್ ಎತ್ತರದ ಸತೋಪಂತ್ ಪರ್ವತದ ತುದಿಯಲ್ಲಿ ಪತ್ತೆಯಾಗಿದೆ. 2005ರಿಂದ ನಾಪತ್ತೆಯಾಗಿದ್ದ ಯೋಧ ಅಮರೀಶ್ ತ್ಯಾಗಿ ಅವರ ದೇಹವನ್ನು ಗಾಜಿಯಾಬಾದ್ನಲ್ಲಿರುವ ಅವರ ಕುಟುಂಬಕ್ಕೆ ಸಕಲ ಸೇನಾ ಗೌರವಗಳೊಂದಿಗೆ ಹಸ್ತಾಂತರಿಸಲಾಗಿದೆ. 2005ರಲ್ಲಿ ಗರ್ವಾಲ್ ಹಿಮಾಲಯ ಪ್ರದೇಶದಲ್ಲಿನ ಅಪಾಯಕಾರಿ ಸತೋಪಂತ್ ಪರ್ವತವನ್ನು ಏರಲು ಹೊರಟಿದ್ದ 3 ಸೈನಿಕರು ಕಣ್ಮರೆಯಾಗಿದ್ದರು. 2 ಮೃತದೇಹಗಳು ಬಳಿಕ ಪತ್ತೆಯಾಗಿದ್ವು. ಆದರೆ ಉತ್ತರ ಪ್ರದೇಶದ ಯೋಧ ಅಮರೀಶ್ ತ್ಯಾಗಿ ಅವರ ದೇಹ ಸಿಕ್ಕಿರಲಿಲ್ಲ. ಕಳೆದ ವಾರ ಸತೋಪಂತ್ ಪರ್ವತಾರೋಹಣಕ್ಕೆ ತೆರಳಿದ್ದ ಸೇನಾ ತಂಡಕ್ಕೆ ದೇಹವೊಂದು ಸಿಕ್ಕಿತ್ತು. ಅದರ ಜೊತೆಯಲ್ಲಿ ಪರ್ವತಾರೋಹಣದ ಸಾಧನಗಳು ಕಂಡುಬಂದಿದ್ವು. ಸೇನೆಯ ಸಮವಸ್ತ್ರ ಮತ್ತು ಅವರೊಂದಿಗೆ ದೊರೆತಂತಹ ಪರ್ವತಾರೋಹಣದ ಟೂಲ್ ಕಿಟ್ ಆಧಾರದಲ್ಲಿ ಅವರ ಗುರುತನ್ನು ಖಚಿತಪಡಿಸಿಕೊಳ್ಳಲಾಗಿದೆ. ಅವರ ಕುಟುಂಬದ ಸದಸ್ಯರು ಕೂಡ ಗುರುತು ದೃಢಪಡಿಸಿದ್ದಾರೆ. ಆರಂಭದಲ್ಲಿ ಡಿಎನ್ಎ ಪರೀಕ್ಷೆ ವರದಿಗಾಗಿ ಕಾಯಲು ನಿರ್ಧರಿಸಲಾಗಿತ್ತು. ಆದರೆ ಸತೋಪಂತ್ನಲ್ಲಿ ನಾಪತ್ತೆಯಾಗಿರುವ ಸೈನಿಕ ಎಂದು ತ್ಯಾಗಿ ಅವರ ಹೆಸರು ಮಾತ್ರವೇ ದಾಖಲೆಗಳಲ್ಲಿ ಇರೋದ್ರಿಂದ ಹಾಗೂ ಅವರ ದೈಹಿಕ ವಿವರಗಳು ಅದನ್ನು ಹೋಲೋದ್ರಿಂದ ಅದು ತ್ಯಾಗಿ ಅವರದ್ದೇ ದೇಹ ಎಂದು ಸೇನೆ ಖಚಿತಪಡಿಸಿ ಬಳಿಕ ಅದನ್ನು ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅವರ ಕುಟುಂಬಕ್ಕೆ ಹಸ್ತಾಂತರಿಸಲಾಗಿದೆ.